ಹತ್ರ ನೀವು ಪಂಪಲ್ಲಿ ನಾನು ಓದಿದ್ದು ಮಂಗಳೂರಲ್ಲೇ. ನಾನು ಧರ್ಮಸ್ಥಳದಲ್ಲಿ ಓದ್ದವನು, ಉಜಿರೆಯಲ್ಲಿ ಓದ್ದವನು ನಾನು. ಅದಾದ ನಂತರ ಕೊಣಾಜಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ, ಮಂಗಳೂರಿಂದ ಆಚೆಗೆ ಹೋಗಬೇಕು, ನಿಮಗೆ ಅಲ್ಲಿಂದ ಒಂದು 18 ಕಿಲೋಮೀಟರ್ ಆಚೆ ಹೋಗಬೇಕು. ಅಲ್ಲಿ ಹೋಗಿ ನಾವು ಅಲ್ಲಿ ಮಂಗಳೂರಿನಲ್ಲಿ ನಾನು ಕೊಣಾಜಿಯಲ್ಲಿ ನಾನು ಮಾಸ್ಟರ್ ಡಿಗ್ರಿಯನ್ನು ಕೂಡ ಮಾಡಿದ್ರು. ಅಲ್ಲೊಂದು ಪಂಪ್ವೆಲ್ ಅಂತ ಇದೆ. ನೀವು ಬೆಂಗಳೂರು ಕಡೆಯಿಂದ ಬರುವಂತವರಿಗೆ ನೀವು BC ರೋಡಿಂದ ಮುಂದೆ ಬಂದಾದ್ಮೇಲೆ ಫಸ್ಟ್ ಏನು ಮಂಗಳೂರಿಗೆ ಎಂಟರ್ ಆಗುವಂತ ಸಿಗುವಂತದ್ದು ಪಂಪ್ವೆಲ್ ಸರ್ಕಲ್. ಇಲ್ಲಿ ಒಂದು ಬ್ರಿಡ್ಜ್ ಬಾಕಿಯಾಗಿದೆ. ಇದು ಆಗಾಗ ಮೀಡಿಯಾದಲ್ಲಿ ಬರ್ತಾ ಇರ್ತದೆ. ಇದು ಏನು ಬ್ರಿಡ್ಜ್ ಹಿಂದಿರುವಂತ ಸಮಸ್ಯೆ ಏನು? ಯಾಕೆ ಬ್ರಿಡ್ಜ್ ಕಂಪ್ಲೀಟ್ ಆಗ್ತಾ ಇಲ್ಲ? ಇದು UPA ಸರ್ಕಾರ ಇರೋ ಸಂದರ್ಭದಲ್ಲಿ, ಗದಿಗೆಟ್ಟ UPA ಸರ್ಕಾರ ಇರೋ ಸಂದರ್ಭದಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀರಿ? ಈಗ ನಾನು ಮೈಸೂರು ಬೆಂಗಳೂರು ಹೈವೇ ಮಾಡಿಸ್ತಾ ಇದ್ದೀವಿ, 7,000 ಕೋಟಿ ರೂಪಾಯಿ. 7,000 ಕೋಟಿಗೆ ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟಾಯ್ತು. 3,000 ಕೋಟಿ ಕೊಟ್ಬಿಟ್ಟು ನಾವು ಲ್ಯಾಂಡ್ ಅಕ್ವಿಷನ್ ಮಾಡಿದೀವಿ. ಇದು ಮೋದಿ ಸರ್ಕಾರ. 6.5 ಲಕ್ಷ ಕೋಟಿ ರೂಪಾಯಿನಲ್ಲಿ ನಾವು ಭಾರತ್ ಮಾಲದಲ್ಲಿ 1 ಲಕ್ಷ ಕಿಲೋಮೀಟರ್ಗಿಂತ ಹೆಚ್ಚಿನ ಏನು ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಅಭಿವೃದ್ಧಿನ ಮಾಡ್ತಾ ಇದ್ದೀವಿ. ನಾವು ದುಡ್ಡನ್ನ ಕೊಟ್ಟು ಕಾಮಗಾರಿ ಮಾಡಿಸಿರಿ. UPA ಸರ್ಕಾರದಲ್ಲಿ PPP ಅಂತ ಬಂದು, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ ಹೇಳ್ಬಿಟ್ಟು ಇದೊಂದು ಒಂದು ಪಾರ್ಟ್ನರ್ಶಿಪ್ ಒಂದು PPP ಮಾಡೆಲ್ ಅಂತ ಮಾಡಿದ್ರು. PPP ಮಾಡೆಲ್ ಏನಂದ್ರೆ, ನಿನ್ನ ಹತ್ರ ಹಣ ಇದೆಯಾ? ಈಗ ಹಣ ಹಾಕಕ್ಕೆ ಯಾರು ಬರ್ತಿದ್ರು ಅಂದ್ರೆ ಈ ಪೊಲಿಟಿಷಿಯನ್ಸ್ ಫ್ರಂಟ್ ಮ್ಯಾನ್ಗಳು ಅಂತ ಇರ್ತಾರೆ. ಈ ಪೊಲಿಟಿಷಿಯನ್ಸ್ ಏನ್ ಮಾಡ್ತಾರೆ, ಅವ್ರ ಬಗ್ಗೆ ಒಂದು ದೊಡ್ಡ ಕಥೆನೇ ಹೇಳ್ಬೋದು. ನೆಕ್ಸ್ಟ್ ಇವ್ರೇನ್ ಮಾಡಿದ್ರು, ಈ PPP ಮಾಡೆಲ್ ನಲ್ಲಿ ಏನ್ ಮಾಡ್ತಾರೆ, ಒಬ್ಬ ವ್ಯಕ್ತಿ ಇರ್ತಾನೆ, ನಾನು ಆಯ್ತು ಈ ರಸ್ತೆನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಅಂತ ಬರ್ತಾನೆ, ಅವನೇ ಹಣ ಹಾಕಿ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಆ ನಂತರ ಟೋಲ್ ಸ್ಟಾರ್ಟ್ ಆಗ್ತದೆ. ಟೋಲ್ ಪ್ಲಾಜಾಗಳನ್ನ ಮಾಡಿ ಆದ್ಮೇಲೆ ಅದು ಕಲೆಕ್ಷನ್ ಆಗುತ್ತೆ. ಇಷ್ಟು ವರ್ಷ ಅವನಿಗೆ ಲೀಸ್ ಪೀರಿಯಡ್ ಅಂತ ಇರ್ತದೆ. ನೀನು ಇಷ್ಟು ಹಣನ ಅಲ್ಲಿಗೆ ಇನ್ವೆಸ್ಟ್ ಮಾಡಿ ರಸ್ತೆನ ಕನ್ಸ್ಟ್ರಕ್ಟ್ ಮಾಡಿದ್ಯಪ್ಪ, ಅದಾದ ನಂತರ ನೀನು ಹಣನ ತಗೊಂಡಾದ್ಮೇಲೆ ಇಷ್ಟು ವರ್ಷ ಲೀಸ್ ಪೀರಿಯಡ್ ಒಳಗಡೆ ನೀವು ರಿಕವರಿ ಮಾಡ್ಕೊಳ್ಬೇಕು, ಆಮೇಲೆ ನೀನು ನಮಗೆ ನ್ಯಾಷನಲ್ ಹೈವೇಗೆ ಬಿಟ್ಕೊಡ್ಬೇಕು ಅಂತ ಇರ್ತಾರೆ. ಈ ಹಿಂದೆ UPA ಸರ್ಕಾರದಲ್ಲಿ ಈ ತರ PPP ಮಾಡೆಲ್ ನಲ್ಲಿ ಬಹಳಷ್ಟು ಹೈವೇಗಳನ್ನ ತಗೊಂಡ್ರು. ಅದರಲ್ಲಿ ಒಂದು ಏನು ಅಂತ ಹೇಳಿದ್ರೆ, ನಿಮಗೆ ಕಾಸರಗೋಡಿಂದ ಮುಂದೆ ತಲಪಾಡಿಯಿಂದ ಅಲ್ಲಿಂದ ಪ್ರಾರಂಭವಾಗುವಂತ ರಸ್ತೆ ಮಂಗಳೂರಿಗೆ ಬಂದು ಮಂಗಳೂರು ಮುಖಾಂತರವಾಗಿ ಅದು ಉಡುಪಿಗಾಗಿ ಬೈಂದೂರಿಗೆ ಹೋಗುವಂತ ರಸ್ತೆ ಒಂದು ಪ್ಯಾಕೇಜ್. ಬೈಂದೂರಿಂದ ಈಗ ಕಾರವಾರದ ಹತ್ರ ಹೋದ್ರೆ ನಿಮಗೆ ಕಾಣಿಸ್ತದೆ ಗೋವಾದವರೆಗೆ ಹೋಗುವಂತ 2 ಪ್ಯಾಕೇಜ್. ಈ ಮೊದಲನೇ ಪ್ಯಾಕೇಜ್ ಅನ್ನ ತಲಪಾಡಿಯಿಂದ ಬೈಂದೂರಿನವರೆಗೂ ಪ್ಯಾಕೇಜ್ ಅನ್ನ ಒಂದು ನವಯುಗ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬಿಟ್ಟು ಈ ಪ್ಯಾಕೇಜ್ ಅನ್ನ ತಗೊಳ್ತಾರೆ. ಈ ನವಯುಗ ಕನ್ಸ್ಟ್ರಕ್ಷನ್ ಮತ್ತೆ ಯಾರ್ದು ಅಲ್ಲ, ಆಂಧ್ರದಲ್ಲಿ YS ರಾಜಶೇಖರ್ ರೆಡ್ಡಿ ಅಂತ ಹೇಳಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತವರು, ಮೈನಿಂಗ್ ಅಲ್ಲಿ ಬಹಳ ದೊಡ್ಡ ಚೆನ್ನಾಗಿ ಮಾಡಿದಂತ ವ್ಯಕ್ತಿ ಇದಾರಲ್ಲ, ಅವರ ಮಗನ YSR ಮಗ ಜಗನ್ಮೋಹನ್ ರೆಡ್ಡಿಯ ಕಂಪನಿ ಇದು. ಆ ಜಗನ್ಮೋಹನ್ ರೆಡ್ಡಿ ಕಂಪನಿ, ಈ ಪೊಲಿಟಿಷಿಯನ್ಸ್ ಹೆಂಗ ಹಣ ಮಾಡ್ತಾರೆ ಅಂತ ನಿಮ್ಗೆ ಹೇಳಿದ್ರೆ, ಈಗ ಸುಬ್ರತ ರಾಯ್ ಅಂತ ನೀವು ಕೇಳಿದ್ರೆ, ಎಲ್ಲ ಪೊಲಿಟಿಷಿಯನ್ಸ್ ಕಳ್ಳರದೇ ಅಲ್ಲಿ ದುಡ್ಡಿರೋದು, ಅನ್ಯ ಮಾರ್ಗದಲ್ಲಿ ದುಡಿತಾರೆ. ಅದಕ್ಕೆ ಲೆಜಿಟಿಮೇಸಿ ತಂದುಕೊಳ್ಳೋದಕ್ಕೆ ಒಂದು ಫ್ರಂಟ್ ಮ್ಯಾನ್ ಇಟ್ಕೊಂಡು ಕನ್ಸ್ಟ್ರಕ್ಷನ್ ಅಲ್ಲಿ ಅಲ್ಲಿ ದುಡ್ಡನ್ನ ಜೋಡಿಸ್ತಾರೆ. ಇದಕ್ಕೆ ಈ PPP ಮಾಡೆಲ್ ಅಂತೆಲ್ಲ ಮಾಡೋರು. ಈ YSR ಮಗ ಇದ್ದಾನಲ್ಲ ಜಗನ್ಮೋಹನ್ ರೆಡ್ಡಿ ನವಯುಗ ಕನ್ಸ್ಟ್ರಕ್ಷನ್, ಇವರಿಗೆ ಇದನ್ನು ಕೊಟ್ಟು ಅವನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ. ಕೊನೆಗೆ ಏನಾಯ್ತು, ಈಗ ಮೋದಿ ಸರ್ಕಾರ ಬಂತು, ಡಿಮಾನಿಟೈಸೇಷನ್ ಅದು ಇದು ಎಲ್ಲ ಮಾಡಿಬಿಟ್ಟು ಇವಾಗ ಎಲ್ಲಾ ಭ್ರಷ್ಟರಿಗೆ ಕತ್ತರಿ ಹಾಕಿದ್ರು. ನಿಮಗೆ ಇವಾಗ ಒಂದು ಸೈಟ್ ತಗೊಳ್ಬೇಕು ಅಂತ ತಿಳ್ಕೊಳ್ಳಿ. ಸೈಟ್ ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ಗೈಡೆನ್ಸ್ ವ್ಯಾಲ್ಯೂ ಇದೆಲ್ಲ ಮೊದಲು ಬ್ಲಾಕ್ ಅಲ್ಲಿ ಇಷ್ಟು ಕೊಟ್ಬಿಡೋರು, ಕ್ಯಾಶ್ ಅಲ್ಲಿ ಇಷ್ಟು ಅಂತ. ಈ ಕ್ಯಾಶ್ ಅಲ್ಲಿ ತೋರಿಸಲ್ಲ, ಕ್ಯಾಶಿಗೂ ಸೋರ್ಸ್ ತೋರಿಸಬೇಕು. ನಿಮಗೆ ಗೈಡೆನ್ಸ್ ವ್ಯಾಲ್ಯೂ ಎಷ್ಟಿದೆ, ಗೈಡೆನ್ಸ್ ವ್ಯಾಲ್ಯೂ ಯಥಾವತ್ತ ಏರಿಸಿದ್ದಾರೆ. ನಿಮ್ಗೆ ಮಾರ್ಕೆಟ್ ಪ್ರೈಸ್ ಗೈಡೆನ್ಸ್ ವ್ಯಾಲ್ಯೂ ಒಂದೇ ಲೆಕ್ಕಕ್ಕೆ ಇರ್ತದೆ. ಹಾಗಾಗಿ ನಿಮಗೆ ಅಲ್ಲಿ ಎಲ್ಲೂ ಕೂಡ ಮ್ಯಾನಿಪುಲೇಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲರಿಗೂ ಸಿಕ್ಕಿದೆ. ಇವತ್ತು ರಿಯಲ್ ಎಸ್ಟೇಟ್ ಇನ್ಕ್ರೀಸ್ ಯಾಕೆ ಆಗ್ತಿಲ್ಲ ಅಂತಂದ್ರೆ ಈ ರೀತಿ ಕುತ್ತಿಗೆನ ಹಿಡ್ಕೊಂಡಿದ್ದಾರೆ ಮೋದಿಯವರು. ಇದೇ ತರ ಈ ಕಳ್ಳರು ಎಲ್ಲೆಲ್ಲ ರೂಟಲ್ಲಿ ತಂದು ದುಡ್ಡು ಹಾಕೊಂತಿದೆಯಲ್ಲ, ಇದೆಲ್ಲದು ಬಂದಾಯ್ತು. ಆದ್ರೆ ಇದೇನಾಯ್ತು ಅಂತಂದ್ರೆ, ತಲಪಾಡಿಯಿಂದ ಬೈಂದೂರ್ವರೆಗೂ ರಸ್ತೆ ಎಲ್ಲ ಕಂಪ್ಲೀಟ್ ಆಯ್ತು. ಒಂದು ತೊಕ್ಕೊಟ್ಟು ಅಂದ್ರೆ ನಿಮ್ಗೆ ಕಾಸರಗೋಡಿಂದ ಮುಂದೆ ಬರ್ತಾ ಇರ್ಬೇಕಾದ್ರೆ ಮಂಗಳೂರು ಯೂನಿವರ್ಸಿಟಿ ಒಂದು ಡಿವಿಷನ್ ತಗೊಳಕಿದೆ, ಅಲ್ಲಿ ಒಂದು. ಅಲ್ಲಿಂದ ಮುಂದಾದ ಕೂಡಲೇ ಪಂಪ್ವೆಲ್ ಸರ್ಕಲ್ ಅಲ್ಲಿ ಒಂದು, ಅದಾದ್ಮೇಲೆ ಬೈಕಂಪಾಡಿ ಹತ್ರ ಒಂದು. ಹೀಗೆ ಒಟ್ಟು ಬೈಂದೂರ್ವರೆಗೂ 4 ಬ್ರಿಡ್ಜ್ಗಳು ಬಾಕಿ ಅದು. ಇನ್ನು ಉಳಿದದೆಲ್ಲ ವರ್ಕ್ ಮುಗಿದಾಯ್ತು. ಇದನ್ನ ಈ ಬ್ರಿಡ್ಜ್ಗಳು ಕಂಪ್ಲೀಟ್ ಮಾಡುವಂತ ನಳಿನ್ ಕುಮಾರ್ ಕಟೀಲ್ ಅವರು ಹಿಂದೆ ಬಿದ್ರು. ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅಗ್ರಿಮೆಂಟ್ ಸೈನ್ ಆಗಿರುತ್ತಲ್ಲ PPP ಮಾಡೆಲ್ ನಲ್ಲಿ 90% ವರ್ಕ್ ಕಂಪ್ಲೀಟ್ ಆದ ಕೂಡಲೇ ಟೋಲ್ ಅನ್ನ ಸ್ಟಾರ್ಟ್ ಮಾಡ್ಬಿಡಬಹುದು ಅಂತ ಅಗ್ರಿಮೆಂಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲೂ ಕೂಡ ಫೇಲ್ಯೂರ್ ಆಗಿಬಿಡ್ತು. ಯಾಕಂದ್ರೆ 90% ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ಅವನ ಹಿಂದೆ ಬಿದ್ದು ಅವನಿಗೆ ಇದನ್ನ ಕಂಪ್ಲೀಟ್ ಮಾಡಕ್ಕೆ ಅವನ ಹತ್ರ ಹಣನೇ ಇಲ್ಲ. ಯಾಕೆಂತಂದ್ರೆ ಮೋದಿ ಎಲ್ಲರೂ ಬಂದು ಕೂತ್ಕೆ ಹಿಡ್ಕೊಂಡಿದ್ದಾರೆ. ಈ ಕಳ್ಳ ಮಾರ್ಗದಲ್ಲಿ ದುಡ್ಡು ಬರೋದೆಲ್ಲ ನಿಂತು ಹೋಗಿದೆ. ಹಾಗಾಗಿ ಅವನು ಕಂಪ್ಲೀಟ್ ಮಾಡ್ತಿಲ್ಲ. ನಳಿನ್ ಕುಮಾರ್ ಕಟೀಲ್ ಒದ್ದಾಡ್ತಾನೆ ಇದ್ದಾರೆ ಈ ವಿಷಯಕ್ಕೋಸ್ಕರ. ಒಂದು ಈ ಭಾಗ ಆಯ್ತು. ಇದಕ್ಕೋಸ್ಕರನೇ ಈ ಒಂದು ಬ್ರಿಡ್ಜ್ ಇನ್ನು ಬಾಕಿಯಾಗಿದೆ. ಇದು ಕೋರ್ಟ್ ಅಲ್ಲಿ ಹೋದ್ರೂ ಕೂಡ 90% ಆ ಕ್ಲಾಸ್ ಇದರಿಂದಾಗಿ ಏನು ಮಾಡೋಕ್ಕಾಗ್ತಿಲ್ಲ. ಒದ್ದಾಟದಲ್ಲಿ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ. ಅದು ಮುಗಿಸಬಾರ್ದು ಅಂತಲ್ಲ. ಯಾಕೆಂತಂದ್ರೆ
7,500 ಕೋಟಿ ರೂಪಾಯಿನ ಭಾರತ್ ಮಾಲಾ ಪ್ರಾಜೆಕ್ಟ್ ನಲ್ಲಿ ಹೈವೇ ಕನ್ಸ್ಟ್ರಕ್ಷನ್ ಗೆ ತಂದಂತ ನಳಿನ್ ಕುಮಾರ್ ಕಟೀಲ್ಗೆ ಇದ್ಯಾವುದೋ ಒಂದು ಯಕಶ್ಚಿತ ಒಂದು ಬ್ರಿಡ್ಜ್ ಕಂಪ್ಲೀಟ್ ಮಾಡಕ್ ಆಗ್ತಾ ಇರಲಿಲ್ಲ ಅಂತಲ್ಲ, ಬಟ್ ಈ ಲೀಗಲ್ ಸಮಸ್ಯೆಯಿಂದಾಗಿ ಅದು ಇಟ್ಕೋದು ಅದು ಒಂದು ಕಗ್ಗಂಟಾಗಿ ಅಲ್ಲಿ ಕೂತ್ಕೊಂಡಿದೆ. ಇದನ್ನ ಕೆಲವರು ಏನ್ ಮಾಡೋರು, ನಳಿನ್ ಕುಮಾರ್ ಕಟೀಲ್ ಏನ್ ಮಾಡೋರು, ಕ್ಷೇತ್ರಕ್ಕೆ ಏನ್ ಕೊಟ್ಟಿದ್ದಾರೆ, ಇದನ್ನ ವಿಡಿಯೋ ಮಾಡೋದು, ವಾಟ್ಸ್ಆಪ್ ಅಲ್ಲಿ ಕಳಿಸೋದು. ನಮ್ಮ ಕ್ಷೇತ್ರದ ಶಾಸಕರು ಏನ್ ಮಾಡ್ತಿದ್ದಾರೆ, ಏಕನ ಶಾಸಕರು ದಾಲ ಮಂತಿಜ್ಜಿ ಅಂತಿದೆ, ಈ ಮಾಮೂಲಿ ಹೇಳ್ಕೊಂಡು ಒಂದಷ್ಟು ಜನ ಹೇಳುವಂತವ್ರು ಇರ್ತಾರೆ. ಅದು ನಮ್ಮ ಸಂಸದರು ಏನು ಮಾಡಿಲ್ಲ ಅಂತ ಹೇಳುವಂಥದ್ದು. ಈ ಇಜ್ಜಿ ಬಜ್ಜಿಗಳೆಲ್ಲ ಸೇರಿಬಿಟ್ಟು ಈ ತರದ ಒಂದು ವಿಡಿಯೋಗಳನ್ನ ಮಾಡೋದು, ಅದನ್ನ ಇವತ್ತು ಚಾನೆಲ್ಗಳಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋದು. ಚುನಾವಣೆ ಬಂದಾದ ಕೂಡಲೇ ಈ ತರ ಶತ್ರುಗಳು ಎಲ್ಲಾ ಕ್ಷೇತ್ರದಲ್ಲೂ ಹುಟ್ಕೊಳ್ತಾರೆ. ನಮ್ಮ ಮೈಸೂರಿನಲ್ಲೂ ನಾನು ನಿಮ್ಗೆ ಒಂದು ಹೇಳ್ಬೇಕು ಅಂತಂದ್ರೆ, ಫೆಬ್ರವರಿ 19 ನಾನು ನಳಿನ್ ಕುಮಾರ್ ಕಟೀಲ್ ಅವ್ರ ಬಗ್ಗೆ ಹೇಳ್ತೀನಿ. ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅವ್ರ ಕ್ಷೇತ್ರಕ್ಕೆ ಅನ್ನೋದನ್ನ ನೀವೆಲ್ಲ ಇದನ್ನ ನೋಡ್ತಾ ಇರೋಂತ ಮಂಗಳೂರಲ್ಲಿ ಖುಷಿ ಪಡ್ಬೇಕು. ಯಾಕಂದ್ರೆ ಅಂತ ಒಬ್ಬ ಸಂಸದ ಸಿಕ್ಕಿದ್ದಾರೆ, ಒಬ್ಬ ಹಾನೆಸ್ಟ್ ಒಬ್ಬ ಸಂಸದ ನಿಮಗೆ ಸಿಕ್ಕಿದ್ದಾರೆ. ನಾನು ಎಲ್ಲ ಸಂಸದರ ಬಗ್ಗೆನೂ ಕೂಡ, ನಮ್ಮ ಬಿಜೆಪಿ ಸಂಸದರ ಬಗ್ಗೆನೂ ಕೂಡ ಅವ್ರು ಏನೇನ್ ಮಾಡಿದ್ರೆ ಆ ಕೆಲಸ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ಇದು ಮೋದಿ ಅವರು ಯಾರಿಗೂ ಅನ್ಯಾಯ ಮಾಡಿಲ್ಲ, ಎಲ್ಲ ಸಂಸದರಿಗೂ ಕೊಟ್ಟಿದ್ದಾರೆ, ಕಾಂಗ್ರೆಸ್ಸಿನ ಸಂಸದರಿಗೂ ಕೂಡ.